ಕರ್ನಾಟಕ ಕ್ಷತ್ರಿಯ ಮಾರಾಟ ಪರಿಷತ್ ತುಮಕೂರು ಜಿಲ್ಲಾ ಶಾಖೆ ವತಿಯಿಂದ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ 39ನೇ ಜಯಂತ್ಯೋತ್ಸವವನ್ನು ಮಾರಾಟ ಕ್ಷತ್ರಿಯ ಸಮಾಜ ಕಚೇರಿ ಆವರಣದಲ್ಲಿ ಆಚರಿಸಲಾಯಿತು. ಬಿಜಿಎಸ್ ವೃತ್ತದಿಂದ ಜಾನಪದ ಕಲಾ ತಂಡದೊಂದಿಗೆ ಶಿವಾಜಿ ಮಹಾರಾಜರ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಎಸ್ ಸುರೇಶ್ ರಾವ್ ಸಾಟೆ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ಜ್ಯೋತಿ ಗಣೇಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿ ವೇತನ ವಿತರಿಸಿದರು. ಟಿಆರ್ ವೆಂಕಟರಾವ್ ಚವಾನ್, ಜನಾರ್ದನ್ ರಾವ್ ಸೊನಾಲೆ, ಶ್ರೀನಿವಾಸ್ ರಾವ್ ಸಾಳಂಕೆ, ಟಿಆರ್ ಸುನಿಲ್ ಚವಾನ್, ಟಿಎಲ್ ಸುರೇಶ್ ರಾವ್ ಸೊನಾಲೆ, ಎಸ್ಪಿ ಚಿದಾನಂದ್, ಶ್ರೀನಿವಾಸ್ ರಾವ್ ಮಗಾರ್, ವಿಷ್ಣುವರ್ಧನ್, ಮೊಹಮ್ಮದ್ ಜಿಯಾವುಲ್ಲಾ, ದನಿಯಾ ಕುಮಾರ್ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಮಾಡ್ತಿರೋಂಥದ್ದು ಖಂಡಿತವಾಗಿಯೂ ನಿಮ್ಮ ಒಂದು ಸಂಘಕ್ಕೆ ಈ ಒಂದು ಜಾಗ ಸಿಕ್ಕಿರೋದಕ್ಕೆ ಮೊದಲನೇದಾಗಿ ಶುಭಾಶಯಗಳನ್ನ ನಾನು ತಿಳಿಸಕ್ಕೆ ಇಚ್ಛೆ ಪಡ್ತೇನೆ. ಹಲವಾರು ವರ್ಷಗಳಿಂದ ಕೋರ್ಟ್ನಲ್ಲಿ ಕಟಕಟೆ ಇದ್ದು ಕೋರ್ಟ್ನಲ್ಲಿ ನಿಮ್ಮ ಸಂಘವರು ಬಲಿಷ್ಠವಾಗಿರೋದಕ್ಕೆ ಕೋರ್ಟ್ನಲ್ಲಿ ಗೆದ್ದು ಈ ಜಾಗನ ನಿಮ್ಮ ಸಂಘಕ್ಕೆ ಕೊಡಿಸಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ಈ ಜಯಂತಿನ ನಾವು ತುಮಕೂರಿನ ಟೌನ್ ಹಾಲ್ ಬಿಜಿಎಸ್ ಸರ್ಕಲ್ ಅಲ್ಲಿ ನಾವು ಮಾಡ್ತಾ ಇದ್ವಿ. ಆದ್ರೆ ಇವತ್ತು ನಿಮ್ದೇ ಆದಂತ ಸಂಘದ ಒಂದು ಅತ್ಯುತ್ತಮವಾದಂತಹ BH ರೋಡ್ಗೆ ಲಗತ್ತಾಗಿರುವಂತಹ ಈ ಜಾಗದಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಿರುವಂತದ್ದು ಸ್ವಾಮೀಜಿಗಳವರ ದಿವ್ಯ ಸಾನ್ನಿಧ್ಯ ವಹಿಸಿದಂಥದ್ದು ಮತ್ತು ನಿಮ್ಮ ರಾಜ್ಯದ ಮತ್ತು ಜಿಲ್ಲೆಯ ಎಲ್ಲ ಮುಖಂಡಗಳ ಸಮ್ಮುಖದಲ್ಲಿ ಇವತ್ತು ಒಂದು ಕಚೇರಿಯನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಿದಿರ. ನಿಮ್ಮ ಸಂಘ ಇದೇ ರೀತಿ ಒಂದು ಬಲಿಷ್ಠವಾಗಿ ಸಂಘಟಿತವಾಗಿ ಇದ್ರೆ ಖಂಡಿತವಾಗಿ ನೀವು ಸಮಾಜದಲ್ಲಿ ಏನು ಬೇಕಾದ್ರೂ ಸರ್ಕಾರದಿಂದ ನೀವು ಬಗ್ಗಿಸಬಹುದು. ಇವತ್ತು ಸಂಘಗಳು ಬಲಿಷ್ಠವಾಗಿದ್ದಾಗ ಮಾತ್ರ ರಾಜ್ಯಗಳು, ಸರ್ಕಾರಗಳು, ಜನಪ್ರತಿನಿಧಿಗಳು ಮಾತು ಕೇಳ್ತಾರೆ. ಸಂಘ ಬಲಿಷ್ಠ ಇಲ್ಲ ಅಂದ್ರೆ ಯಾರು ಕೂಡ ಹತ್ರ ಸುಳಿಯ. ಇವತ್ತು ತುಮಕೂರು ಜಿಲ್ಲಾ ಕರ್ನಾಟಕ ಕ್ಷತ್ರಿಯ ಮಾರಾಟ ಪರಿಷತ್ತು ಇವತ್ತು ಸಂಘ ಅತ್ಯುತ್ತಮವಾದಂತಹ ನಾಯಕರುಗಳು ಇಲ್ಲಿ ಬಹಳ ಪ್ರೀತಿಯಿಂದ ಯಾವತ್ತೂ ಕೂಡ ಮುದ್ದಾಟದಿಂದ ಯಾರ ಜೊತೆ ಮಾತಾಡಿದ ಇದುವರೆಗೂ ನೋಡಿಲ್ಲ. ಸೀನಿಯರ್ಗಳು ಇದ್ದಾರೆ, ಜೂನಿಯರ್ಗಳು ಇದ್ದಾರೆ, ಎಲ್ಲರೂ ಕೂಡ ಪ್ರೀತಿಯಿಂದ ತುಮಕೂರಿನಲ್ಲಿರುವಂತ ಎಲ್ಲಾ ಸಮುದಾಯದ ಜೊತೆ ಉತ್ತಮವಾದಂತಹ ಬಾಂಧವ್ಯವನ್ನ ಹೊಂದ್ಕೊಂಡು ಇವತ್ತು ತುಮಕೂರಿನಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿದ್ದಾರೆ, ಬ್ಯಾಂಕ್ಗಳನ್ನ ನಡೆಸ್ತಾ ಇದ್ದಾರೆ, ಅತ್ಯುತ್ತಮವಾದಂತಹ ಬಿಸ್ನೆಸ್ ಗಳನ್ನ ಮಾಡ್ತಿದ್ದಾರೆ. ಇವತ್ತು ಎಲ್ಲಕ್ಕೂ ಕೂಡ ಸ್ಫೂರ್ತಿ ಅಂದ್ರೆ ಶಿವಾಜಿ ಮಹಾರಾಜರು ಅಂತ ಹೇಳಿದ್ರೆ ತಪ್ಪಲ್ಲ. ಇವತ್ತು ಭಾರತದ ಬುನಾದಿ ಅಂದ್ರೆ ನಮ್ಮ ಹಿಂದೂ ಧಾರ್ಮಿಕ ಸಂಸ್ಕೃತಿ. ಇವತ್ತೇನಾದ್ರು ಸಾಕಷ್ಟು ಜನ ನಮ್ಮನ್ನ ದಂಡೆತ್ತಿ ಆಳೋಗಿದ್ದಾರೆ. ವಿವಿಧ ನಾ ಹೆಸರು ಹೇಳಕ್ ಹೋಗೋದಿಲ್ಲ, ಎಲ್ಲಾ ದಂಡೆತ್ತಿ ಹೋದ್ರು ಕೂಡ ಇವತ್ತು ಭಾರತ ದೇಶದಲ್ಲಿ ಏನಾರ ಹಿಂದೂ ಧಾರ್ಮಿಕತೆ ಉಳಿದಿದೆ ಅಂದ್ರೆ ಅದರಲ್ಲಿ ಮುಖ್ಯ ಕಾರಣಕರ್ತರು ಶಿವಾಜಿ ಮಹಾರಾಜರು ಕೂಡ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. 17ನೇ ಶತಮಾನದಲ್ಲಿ ನಾವೆಲ್ಲ ಶಾಲೆಗಳಲ್ಲಿ ಪಾಠಗಳಲ್ಲಿ ಓದಿದ್ದೀವಿ, ಸಿನಿಮಾಗಳು ನೋಡಿದ್ದೀವಿ. ಶಿವಾಜಿ ಮಹಾರಾಜರ ಒಂದು ಧೈರ್ಯ ಮತ್ತು ಛಲ ಇವತ್ತು ನಮ್ಮೆಲ್ಲರೂ ಕೂಡ ಬರಬೇಕು. ನಮ್ಮಲ್ಲಿ ಯಾವುದೇ ಕಾರ್ಯಕ್ರಮ ಆಗ್ಲಿ, ಯಾವುದೇ ಜಾತಿಯವರಾಗ್ಲಿ, ಹರಹರ ಮಹಾದೇವ್ ಮತ್ತು ಏನು ಅಂಬಾಭವಾನಿ ಜೈ ಶಿವಾಜಿ ಅಂತ ಹೇಳುವಂಥದ್ದು ಪ್ರಖ್ಯಾತವಾದಂತಹ ಒಂದು ವಾಡಿಕೆ. ಆದ್ರಿಂದ ಶಿವಾಜಿ ಮಹಾರಾಜರ ಒಂದು ಛಲ ಏನಿತ್ತು ಮತ್ತು ನಮ್ಮ ಒಂದು ಹಿಂದೂ ಸಂಸ್ಕೃತಿ ಬಗ್ಗೆ ಇದ್ದಂತ ಘನತೆ ಗೌರವ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಕೊಟ್ಟಂತ ಸಮಾಜಕ್ಕೆ ಕೊಡುಗೆ ಆ ಒಂದು 17ನೇ ಶತಮಾನದಲ್ಲೂ ಕೂಡ ದಂಡೆತ್ತ ಬಂದಂತ ಎಲ್ಲರೂ ಕೂಡ ಹಿಮ್ಮೆಟ್ಟಿಸಿ ನಮ್ಮ ಸಮಾಜವನ್ನ ಉಳಿಸಿದ್ದಾರೆ. ಅತ್ಯುತ್ತಮವಾದಂತಹ ಒಂದು ನಾಯಕತ್ವದ ನೆಪದಲ್ಲಿ ಈ ವೇದಿಕೆಯಲ್ಲಿ ನಿಮ್ಮ ಸಮಾಜದವರು ನಿಮ್ಮ ಒಗ್ಗಟ್ಟನ್ನ ಪ್ರದರ್ಶಿಸಿದ್ದಾರೆ. ತುಮಕೂರಿನಲ್ಲಿ ಅತ್ಯುತ್ತಮವಾದಂತಹ ಈ ಜಾಗವನ್ನು ನಿಮ್ಮ ಸಮಾಜಕ್ಕೆ ನಿಮ್ಮೆಲ್ಲ ಮುಖಂಡರುಗಳು ಇವತ್ತು ಕೊಡಿಸಿದ್ದಾರೆ. ಈ ಒಂದು ಜಾಗದಲ್ಲಿ ನಿಮ್ಮ ಸಮಾಜಕ್ಕೆ ಒಳಿತವಾದಂತಹ ಉತ್ತಮವಾದಂತಹ ಕಾರ್ಯಕ್ರಮಗಳಾಗ್ಲಿ, ಉತ್ತಮವಾದಂತಹ ಸಮುದಾಯ ಭವನ ಇರ್ಬೋದು, ಟ್ರೈನಿಂಗ್ ಕೊಡುವಂತದ್ದು ಇರ್ಬೋದು, ಹಾಸ್ಟೆಲ್ ಇರ್ಬೋದು, ನಿಮ್ಮ ಸಮುದಾಯದ ಮುಂದಿನ ಪೀಳಿಗೆಯ ಮಕ್ಕಳನ್ನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದೆ ತರೋದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳು, ಯೋಚನೆಗಳು ಆಗ್ಬೇಕು ಈ ಒಂದು ಕಾಂಪೌಂಡ್ ನಲ್ಲಿ, ಹಾಗೆ ಈ ವೇದಿಕೆ ಮೇಲೆ ಇರುವಂತಹ ನಿಮ್ಮೆಲ್ಲರ ಮುಖಂಡರು ಆ ರೀತಿ ಚಿತ್ತ ಮೂಡುತ್ತೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.